ನಮಸ್ಕಾರ ಸ್ನೇಹಿತರೆ. ನಮ್ಮ ಸಮಾಜಕ್ಕೆ ಕಷ್ಟ ಇದ್ದಾಗ ಯಾರೂ ಬರಲಿಲ್ಲ. ಬಟ್ ಆದ್ರೆ ಸಮಾಜನ ಹೊಡಿಲಿಕ್ಕೆ ಒಂದಷ್ಟು ದುಷ್ಟಶಕ್ತಿಗಳು ಬ್ಯಾಕ್ಡ್ ಬೈ ಐ ಥಿಂಕ್ ಒಂದು ರಾಜಕೀಯ ಪಕ್ಷ ಇವತ್ತು ಸಮಾಜನ ಒಡೆಯಕ್ಕೆ ಅಂದ್ರೆ ಊಟದ ವಿಚಾರ ಇಟ್ಕೊಂಡು ಸಮಾಜನ ಹೊಡಿಲಿಕ್ಕೆ ಒಂದು ಪ್ರಯತ್ನ ಬೀಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮನೆ ಮನೆಗೂ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ಮುಸ್ಲಿಮರ ಹಲಾಲ್ ತಗೊಂಬೇಡಿ, ನಮ್ಮ ಐ ಥಿಂಕ್ ಹಿಂದೂಗಳ ಜಟ್ಕಾ ಮಾಂಸವನ್ನು ತಗೊಳ್ಳಿ ಅನ್ನೋದು ಒಂದು ವಿಚಾರ ಇಟ್ಕೊಂಡು ಮನೆ ಮನೆಗೆ ಪಾಂಪ್ಲೆಟ್ಗಳು ಹಂಚ್ಕೊಂಡು ಸಮಾಜದಲ್ಲಿ ಅಂದ್ರೆ ಬೆಂಗಳೂರು ವಿಶ್ವ ಪ್ರಸಿದ್ಧ 360 ವರ್ಷ ಹೋರಾಟ ಮಾಡಿ ತಗೊಂಡಂತ ಸ್ವಾತಂತ್ರ್ಯವನ್ನ ಯಾವ್ದೋ ಕಿತ್ತೋಗಿರೋ ಪವರ್ನ ಜನರೇಟ್ ಮಾಡ್ಕೊಳಕ್ಕೋಸ್ಕರ ತಗೊಳಕ್ಕೋಸ್ಕರ 3 ಕಾಸು ಗರಾಜಿಟ್ಟಿದ್ದಾರೆ. 360 ವರ್ಷದ ಸ್ವತಂತ್ರ ಹೋರಾಟವನ್ನ 4 ಕಾಸು ಗರಾಜಿಟ್ಟಿದ್ದಾರೆ ಈ ಕೆಲವು ಕಿಡಿಗೇಡಿಗಳು. ಅವರ ವಿರುದ್ಧವಾಗಿ ಭ್ರಷ್ಟಾಚಾರ ವಿರುದ್ಧ ನಾವು ಅನ್ನೋ ಸಂಘಟನೆಯ ಮುಖಾಂತರ ಎಪಿ ರಂಗನಾಥ್ ಸರ್ ಏನಿದ್ದಾರೆ ಅವರ ನಾಯಕತ್ವದಲ್ಲಿ ಇವತ್ತು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ಅದರ ಬಗ್ಗೆ ಇಮಿಡಿಯೇಟ್ ಆಗಿ ಕ್ರಮ ತಗೊಂಡು ಈ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಈ ರೀತಿ ಧರ್ಮದ ಹೆಸರಲ್ಲಿ ಮತ್ತೆ ಆಹಾರದ ಪದ್ಧತಿ ಹೆಸರಲ್ಲಿ ಸಮಾಜವನ್ನ ಡಿವೈಡ್ ಮಾಡೋರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಅಂತ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರನ್ನ ಭೇಟಿ ಮಾಡಿ ರೆಪ್ರೆಸೆಂಟೇಷನ್ ಎಪಿ ರಂಗನಾಥ್ ಅವರ ನಾಯಕತ್ವದಲ್ಲಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ನಾವು ಅನ್ನೋ ಸಂಘಟನೆಯ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಕೊಡ್ತಾ ಇದ್ದೀವಿ. ಸೊ ಇದನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಯಾವುದೇ ಕಾರಣಕ್ಕೂ ಸಮಾಜವನ್ನ ಒಡೆಯಕ್ಕೆ ನಾವು ಬಿಡಲ್ಲ. ಓಕೆ, ಅಂಡ್ ವಿ ವಿಲ್ ಸ್ಟ್ಯಾಂಡ್ ಯುನೈಟೆಡ್. ಈ ಒಂದು ದುಷ್ಟಶಕ್ತಿಗಳ ವಿರುದ್ಧ ಒಟ್ಟಾಗಿ ನಾವು ನಿಂತ್ಕೊಳ್ತೀವಿ. ಯಾವ ಸಮಾಜದವರು ಯಾವ ಧರ್ಮದವರು ಎದುರಬೇಕಾಗಿಲ್ಲ. ವಿ ವಿಲ್ ಫೈಟ್ ದಿಸ್ ಕಾಸ್ ಅಂಡ್ ವಿ ವಿಲ್ ಟೀಚ್ ದಮ್ ಎ ಲೆಸನ್. ಓಕೆ, ಥ್ಯಾಂಕ್ಸ್ ಅಲಾಟ್. ನಮಸ್ಕಾರ. ಈ ಕರ್ನಾಟಕದಲ್ಲಿ ತಿನ್ನೋ ಆಹಾರದ ಬಗ್ಗೆ ಇದು ಹಿಂದೂ ತಯಾರು ಮಾಡಿದ್ದು, ಇದು ಮುಸಲ್ಮಾನ್ ತಯಾರು ಮಾಡಿದ್ದು. ಕೆಲವು ಈ ಬೊಮ್ಮಾಯಿ ಸರ್ಕಾರದ ಆಡಳಿತದಲ್ಲಿ ಕೆಲವರು ಜಸ್ಟ್ ಬಿಕಾಸ್ 2023ಕ್ಕೆ ಅಧಿಕಾರ ತಗೊಳ್ಬೇಕು ಅಂತ ಕರ್ನಾಟಕವನ್ನ ಹಾಳು ಮಾಡಲು ಹೊರಟಿದ್ದಾರೆ. ಆಹಾರ ಪದ್ಧತಿಯನ್ನ ಅದಕ್ಕೆ ಜಾತಿ ಧರ್ಮದ ಹೆಸರುಗಳನ್ನು ತಿಳಿಸಿ ಇವ್ರ ಕೈಲಿ ಉಚಿತವಾಗಿ ಒಂದು ತೊಟ್ಟು ನೀರು ಕೂಡ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ, ಬಿಜೆಪಿಯವರಿಗೆ. ಸಮಾಜವನ್ನ ಹಾಳು ಮಾಡಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ 2023ಕ್ಕೆ ಮತ್ತೆ ಅಧಿಕಾರ ತಗೊಬೇಕು ಅಂತ. ನೋ ಡೌಟ್ ನಿಮ್ಮಂತ ಸರ್ಕಾರ ತೊಲಗಬೇಕು. ಬೀದಿನಲ್ಲಿ ಅದನ್ನ ಮುಸಲ್ಮಾನರ ಬೆಳೆದಿ ತಗೊಂಬೇಡಿ, ಇವ್ರ ಬೆಳೆ ತಗೊಂಬೇಡಿ ಅಂತ ನಿಮ್ ಯೋಗ್ಯತೆ ಇದೆಯಾ ಏನಾದ್ರು ಒಂಚೂರು ಕೊಡಕ್ಕೆ? ಅದೊಂದು ವಿಚಾರ ಆಯ್ತು. ಇದೇ ವಿಚಾರವನ್ನ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ತಮ್ಮದೇ ಆದಂತ ಭಾಷಣ ಹೇಳಿದರೆ ಫಸ್ಟ್ ಕ್ಲಾಸ್ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ, ಅಟ್ಲೀಸ್ಟ್ ಈಗಾದ್ರೂ ಕುಮಾರಣ್ಣ ಓಪನ್ ಆಗಿ ಈ ಕಚ್ಚಡಗಳು ಮಾಡ್ತಾ ಇರುವಂತ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಓಪನ್ ಆಗಿ ಒಂದು ಅಪೋಸಿಷನ್ ಲೀಡರ್ ಆಗಿ ಮಾತಾಡಿದ್ರಲ್ಲ, ನಿಜವಾಗ್ಲೂ ಕುಮಾರಣ್ಣ ಅವರಿಗೆ ಧನ್ಯವಾದಗಳು. ಆಮೇಲೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವ್ರು ಮಾತಾಡಿರುವಂತ ಭಾಷಣವನ್ನ ದಿನ 10 ಜನ ಹಿಂದೂಗಳಿಗೆ ಹಂಚಿ ಅಂತ. ನಿಜವಾಗ್ಲೂ ಈ ದೇಶದ ಒಬ್ಬ ನಾಗರಿಕ ಮಾಡುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ನಾವೆಲ್ಲ ನಿಲ್ಸ್ಕೊಳ್ಬೇಕು. ನಾವಿರೋದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಇರುವಂತ ಸಮಾಜದಲ್ಲ, ಒಗ್ಗಟ್ಟನ್ನ ಬಿಂಬಿಸುವಂತ ಸಮಾಜದಲ್ಲಿ. ಆಮೇಲೆ ನಾವು ಎಲ್ಲರ ಜೊತೆನೂ ಚೆನ್ನಾಗಿರ್ತೀವಿ. ನಮಗೆ ಕ್ರಿಶ್ಚಿಯನ್ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಅನ್ಯ ಧರ್ಮೀಯರಾಗಿರ್ಬೋದು, ಅನ್ಯ ಜಾತಿಗಳಾಗಿರ್ಬೋದು, ನಾವೆಲ್ಲರ ಜೊತೆ ಒಗ್ಗಟ್ಟಾಗಿ ಬಾಳಕ್ ಇಷ್ಟಪಡ್ತೀರಿ ಹೊರತು ಇವ್ರುಗಳ ತರ ಧರ್ಮವನ್ನ ಇಟ್ಕೊಂಡು ಅಧಿಕಾರವನ್ನ ಕಸಿದ್ಕೊಂಡು ನಮ್ಮ ಓದಿಲ್ಲದಂತ ಹುಡುಗರು ಧರ್ಮದ ಅಂಧಕಾರದಲ್ಲಿ ಬೀದಿ ಹೆಣವಾದ್ರು. ಶಿವಮೊಗ್ಗದಲ್ಲಿ ಬೀದಿ ಹೆಣವಾದ್ರು. ಓದಂತ SG ನವೀನು ನಮ್ಮ ದೇಶದಲ್ಲಿ ಇವ್ರುಗಳಿಗೆ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್ ಕೊಡಕ್ಕೆ ಕೋಟಿಗೆ ಹರಾಜಾಗ್ತಾರೆ. ಮಕ್ಕಳಿಗೆ ಸೀಟ್ ಕೊಡಲ್ಲ, ಓದಕ್ಕೆ ಓದಿರೋ ಮಕ್ಕಳಿಗೆ ಕೆಲಸ ಕೊಡಲ್ಲ, ಜನರಿಗೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಊಟ ಕೊಡಲ್ಲ. ಕೊನೆಯ ಪಕ್ಷ ಕರೋನಾ ಸಮಯದಲ್ಲಿ ಈ ಸರ್ಕಾರಕ್ಕೆ ಆಕ್ಸಿಜನ್ ಕೊಡೋ ಯೋಗ್ಯತೆ ಇಲ್ಲ, ಆದ್ರೂ ಮಾತಾಡ್ತಾರೆ ಆಹಾರದ ಬಗ್ಗೆ. ನಿಮಗೆ ನಾಚಿಕೆ ಆಗ್ಬೇಕು. ಇಂಥ ಇವರೆಲ್ಲ ದೇಶದ್ರೋಹಿಗಳು. ಈ ದೇಶದ್ರೋಹಿಗಳು ಧರ್ಮನ ಹೆಸರಲ್ಲಿ ಅಧಿಕಾರ ಇಟ್ಕೋಸ್ಕರ ರಕ್ತದ ಪಾತವನ್ನು ಈ ರೀತಿ ಧರ್ಮವನ್ನ ಸಮಾಜದಲ್ಲಿ ವಿಷವಾಗಿ ಬಿತ್ತಿ ಏನ್ ಮಾಡ್ತಾ ಇದ್ರ? ಶಿವಮೊಗ್ಗದಲ್ಲಿ ಹೆಣ ಹಾಕ್ತಾ ಇದಾರೆ ಓದಿಲ್ದ್ರ ಮಕ್ಕಳು. ಓದಕ್ ಹೋದಂತ ಮಕ್ಕಳು ನೀವು ಸೀಟನ್ನ ಹರಾಜಾಕಿ ನೀವು ವಿದ್ಯೆ ಕೊಡಲ್ಲ, ಶಾಲೆ ಕಟ್ಟಲ್ಲ.